ಹಲೋ ಸ್ನೇಹಿತರೆ, ಉಕ್ಕಡಗಾತ್ರಿ ಸ್ವಾಮಿ ಅಜ್ಜಯ್ಯ ಅವರ ಸನ್ನಿಧಿಗೆ ಹೊರಟಿದ್ದೇವೆ. ಮಧುಗಿರಿ ಮೂಲದ ಶೆಟ್ಟಳ್ಳಿ ಮಾರಮ್ಮ ದೇವಸ್ಥಾನದಿಂದ ಪೂಜೆ ಮಾಡಿಕೊಂಡು ನಾವು ನಮ್ಮ ಗಾಡಿಗಳಿಗೆ, ನಮ್ಮ ಐರಾವತಗಳಿಗೆ ನಾವು ಹೊರಟಿದ್ದು. ಬೆಳಿಗ್ಗೆ ಎದ್ದು ನಾವು 5:15ಗೆ ದೇವಸ್ಥಾನ ಹೋದ್ವಿ. ಕ್ರೇಜಿ ಆಗಿತ್ತು, ವಂಡರ್ಫುಲ್ ಆಗಿದೆ. ಈ ದೇವಸ್ಥಾನ ನೋಡೋದಕ್ಕೆ ಅದೃಷ್ಟ ಮಾಡಿರಬೇಕು. ತುಂಬ ಬ್ಯೂಟಿಫುಲ್ ಆಗಿದೆ. ಎಲ್ಲರೂ ನೋಡಿ ಇದನ್ನು ಆನಂದಿಸಿ ಅಂತ ನಾನು ಕೇಳ್ಕೊಳ್ತೀನಿ. ಈ ದೇವಸ್ಥಾನದ ವಿಚಾರ ಏನಪ್ಪ ಅಂದರೆ, ನೀರಿನಲ್ಲಿ ನದಿ ಹೋಗ್ತಾ ಇರುತ್ತೆ. ಅದನ್ನು ಮುಳುಗಿಬಿಟ್ಟು 3 ಸರಿ ಬಂದುಬಿಟ್ಟು ನಿಂಬೆಹಣ್ಣು ಎಳೆ ತೆಗೆದುಕೊಂಡು ತುಳಿಬೇಕು. ಅದಾದ ನಂತರ ಇಲ್ಲಿ ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಮಾಡ್ಕೋಬೇಕು. ಮತ್ತು ಅಲ್ಲೊಂದು ವಿಗ್ರಹ ಇರುತ್ತೆ, ವಿನಾಯಕನ ವಿಗ್ರಹ. ಅದಕ್ಕೆ ನಾವು ಪೂಜೆ ಮಾಡ್ಕೊಬೋದು. ಮತ್ತು ಇಲ್ಲಿ ನಾವು ಒಂದು ಏನು ಬೇಕೋ ಸ್ವಲ್ಪ ಹೊತ್ತು ಕೂತ್ಕೊಂಡು ಧ್ಯಾನ ಮಾಡ್ಬೋದು. ಮತ್ತು ಇನ್ನೇನಪ್ಪ ಅಂದರೆ, ಇಲ್ಲಿ ಒಂದು ದೈವಶಕ್ತಿ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಏಕೆಂತಂದರೆ ನಾನು ಕೆಲವೊಂದು ಆಗಿದ ಅನುಭವಗಳು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ದಾವಣಗೆರೆಯಿಂದ ಒಂದು 50-60 ಕಿಲೋಮೀಟ್ರ್ ಒಳಗಡೆ ಬಂದರೆ ಇದು ದೇವಸ್ಥಾನ ಸಿಗುತ್ತೆ. ನೀವು ಗೂಗಲ್ ಮ್ಯಾಪಲ್ಲಿ ಹೋಗ್ಬಿಟ್ಟು ಉಕ್ಕಡಗಾತ್ರಿ ಅಜ್ಜಯ್ಯ ಸ್ವಾಮಿ ದೇವಸ್ಥಾನ ಅಂತ ಹೊಡೆದ್ರೆ ಬರುತ್ತೆ. ತುಂಬ ಕ್ರೇಜಿಯಾಗಿ ಕೂಡ ಇದೆ ದೇವಸ್ಥಾನ, ತುಂಬ ಚೆನ್ನಾಗಿದೆ. ಓಕೆ, ಇಲ್ಲಿಗೆ ಇನ್ನೂ ಹೆಚ್ಚು ಭಕ್ತಾದಿಗಳು ಹೋಗಬೇಕು ಅಂತೇಳಿ ನಾನು ಕೇಳ್ಕೊತೀನಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.